ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರ ವ್ಯಕ್ತಿತ್ವವೇ ವಿಶಿಷ್ಟ. ಅವರು ಯಾವಾಗ ಏನು ಮಾಡ್ತಾರೆ ಎಂದೇ ಹೇಳಲಿಕ್ಕೆ ಆಗದು. ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಕೂಡ ಅಷ್ಟೇ ಗಟ್ಟಿತನ. ಮಂಗಳೂರು ನಗರದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಚಿಂತೆ ಮಾಡುವ ಇವರು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರ್ತಾರೆ. ಇದೀಗ ಕಮಿಷನರ್ ಚೆಂಡೆ ಪಾಲಿಸುವ ವಿಡಿಯೋವೊಂದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಕೆಲವು ದಿನಗಳ ಹಿಂದೆ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಚೆಂಡೆ ವಾದಕರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಆಯುಕ್ತರು ಚೆಂಡೆಯನ್ನು ಹೆಗಲೇರಿಸಿ ಬಾರಿಸಿಯೇ ಬಿಟ್ಟಿದ್ದಾರೆ. ಈಗಾಗಲೇ ಪೊಲೀಸರಿಗೆ ಯೋಗಾಸನ, ಪ್ರಾಣಾಯಾಮ, ದೇಹದ ತೂಕವನ್ನು ಇಳಿಸಲು ವ್ಯಾಯಾಮ, ತುಳುಲಿಪಿ ಕಲಿಕಾ ಕಾರ್ಯಾಗಾರವನ್ನು ಮಾಡಿದ್ದಾರೆ. ಪೊಲೀಸರಿಗೆ ಯೋಗ ಥೆರಪಿ ಮಾಡಿ ಏಕಾಗ್ರತೆಗೆ ಒತ್ತು ನೀಡಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಹಾಡುಗಾರರಾಗಿರುವಂತಹ ಅವರು ತುಳು ಅಭಿಮಾನಿಯೂ ಆಗಿದ್ದಾರೆ. ಸ್ವತಃ ತುಳು ಹಾಡನ್ನು ಹಾಡಿ ಕರಾವಳಿ ನಾಡಿನ ಜನತೆಯ ಅಭಿಮಾನಕ್ಕೂ ಪಾತ್ರರಾಗಿದ್ದಾರೆ. ಪ್ರಸ್ತುತ ಕೊರೋನಾ ಇಳಿಕೆಯಾಗಿರುವ ಸಂದರ್ಭದಲ್ಲಿ ಎಲ್ಲೆಡೆ ಲಾಕ್ಡೌನ್ ಸಡಿಲಿಕೆ ಆಗಿರುವಂತೆ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕಬೇಕಾಗಿರುವಂತಹ ಮಹತ್ತರ ಹೊಣೆಗಾರಿಕೆ ಕಮಿಷನರ್ ಮೇಲಿದ್ದು, ಅದನ್ನು ಕೂಡ ನಿಭಾಯಿಸುವ ವಿಶ್ವಾಸವನ್ನ ಹೊಂದಿದ್ದಾರೆ ಸೂಪರ್ ಕಾಪ್ ಶಶಿಕುಮಾರ್.